ಕೊಣಜೆ ಗ್ರಾಮ ಸರಸ್ವತಿ ಪನ್ಪುನಾರೆಗೆ ಆರು ಕೊರೋನಾ ಸೋಂಕಿತ ಬಾಲೆನು ಶುಶ್ರೂಷೆ ಮಂತದೇರು ಪನ್ಪಿನ ಕಾರಣಗೆ ಆರೇನು ಗ್ರಾಮಸ್ಥರು ಬಹಿಷ್ಕಾರ ಪಾಡ್ದೇರು ಆರು ತೊಂದರೆ ಉಳ್ಳೆರು ಪನ್ಪಿನ ರೀತಿಡು ಸುಗ್ದಿಲು ಬತ್ತಿನನ್ನು ತೆರೆದು ಶಾಸಕರು ಶ್ರೀ UT ಖಾದರ್ ಗುರುವಾರ ಬೈಯಾಗ ಕೊಣಜೆದ ಸರಸ್ವತಿಯರನ್ನ ಇಲ್ಲಡೆ ಭೇಟಿ ಕೊರಿಯರು. పోనదాన్ని అంటే మీరు ఇలా ఇంచు క్వారంటైన్ మల్కర ಬಂತೇರು మీరు ಡ್ಯೂಟಿ ಬೈದರು ಅಂತ ಇಲ್ಲಿ ವಿಷಯ ಅಂದ್ರೆ ಅವು ಪಿದೆ ಬರ್ತದೆ ಮೂಲ ಪೂರ ಚರ್ಚೆ ಅಂದ್ರೆ ವಾಡಿಗೆ ಪೂರ ಪಂಚಾಯತಿಗೆ ಮುಗಿದಿತ್ತಂದ್ರೆ ಅದು ಆಶಾ ಕಾರ್ಯಕರ್ತನ ಬರ್ತದೆ ನಿಕ್ಲಿಗೆ ದಾದ ಸಾಗ ನಿಕ್ಲಿ ಫೋನ್ ಮಾಡ್ಕೊಳ್ಳಿ ಒಂಚೂರು ಜಾಗ್ರತೆ ಟಿಪ್ಲೆ ಪೂರ ಬಂದು ಹೋಗ್ತೇವೆ ಅದೇ ಐದು ಬುಕ್ಕ ಆಶಾ ಕಾರ್ಯ ಪೂರ ಬಂತೇರು ನಿಕ್ಲಿಗೆ ಮುಂದೆ ದಾದ ಬೋರ್ಡ್ ಹೆಂಗೆ ಫೋನ್ ಮಲ್ತು ಬಂದ್ಲೆ ಹಿಂಗೆ ದಾದ ಸಾಕಾರಲ್ಲ ಕೊರ್ಪ ಅಂದು ನೀರ ನೆರೆಕರಡ ನಿಕ್ಲಿಗೆ ಹಂಚಿಂಚಿದಾರ ಪಾತ್ರ ವಿಚಾರ ನಿಗಳು ಒಂದು ಅಧ್ಯಕ್ಷರಿಗೆ ಸದಸ್ಯರೇ ಆಶಾ ಕಾರ್ಯಕರ್ತರಿಗೆ ಅರ್ನ ಫೋನ್ ನಂಬರ್ ಕೊಡ್ತಾರ ಸರ್ ಈರ ಪನ್ಪನ ಕರೆಕ್ಟ್ ಈತ ಆಪನ ಮುಟ್ಟಲ್ಲ ಒಂದು ನಮಗೆ ಈತ 14 ದಿನ ಅಲ್ಲ ಸೇಫ್ಟಿ ರೂಲ್ ಇಲ್ಲೇರು ಆಶಾ ಕಾರ್ಯಕರ್ತನಕ್ಕೆ ಪೊಲೀಸ್ ಪೂರ ಬೈದರು ಸರ್ ಈತ ನಜರ್ ಸರ್ ಹಿಂಗೆ ಗೊತ್ತುಂಟು ಆರು ಮುಲ್ಪನ ಗ್ರಾಮ ಪಂಚಾಯತ್ ಹಿಡ್ಕೊಂಡು ಜರ್ಪುನಿ ಫೋನ್ ಮಾತುಕಲ್ಲೇ ಗಮನ ಕೊರಲೆ ಅಂಚೆ ವಿಚಾರ ಬರಲಿಲ್ಲ. ಮತ್ತೊಂದು ವಿಷಯ ಏನಂತಾರೆ ಸರ್, ನಾವೆಲ್ಲರೂ ಬಂದು ಇವರಿಗೆ ಇರಿಟೇಷನ್ ಮಾಡಿ ತೊಂದರೆ ಮಾಡೋದಕ್ಕೆ ಆಶಾ ಕಾರ್ಯಕರ್ತರು ಬಂದು ಎಲ್ಲ ಹೇಳಿದ್ದಾರೆ, ಮತ್ತೆ ನಾವು ತೊಂದರೆ ಮಾಡೋದು ನಿಮ್ಮ ಮೇಲೆಲ್ಲ ಮಾರೆ ಅವರಿಗೆ ಒಂದಿಬ್ಬರು ಬೇಸರದ ಮಾತು ಹೇಳಿದ್ದಾರೆ ಜನ ಇರ್ತಾರೆ. ಅದು ಏನಿದೆ ಏನೋ ತಪ್ಪು ನಿಕ್ಲೆ ಗೊತ್ತಿಪ್ಪು ನಿಕ್ಲೆ ನನಗೆ ಬಂದು ಕೊರಪೇರು ಇತ್ತ ನೆಟ್ಟಿಂದ ಒಂದೇ ಹತ್ತು ಐಟ್ನಾಗ ಏನೇ ರಾಜಕೀಯದ ಲಾಭ ಇರ್ಲೆಜ್ಜಿ ಪೋಯರ್ಲೆಜ್ಜಿ ಅಂದಾನೆ ಊರಿಗೊಂಜಿ ಕಪ್ಪು ಚುಕ್ಕೆ ಬರುಂಡು ಆ ನೆಟ್ಟು ನಿಕ್ಲು ಏರಗನ ಪಂದಿತ್ತಂದ ಐದು ದಾಲ್ ತೊಂದರೆ ಇಜ್ಜಿ ಅಣ್ಣ ಪಂದ್ ಮಂತ್ ಇಂದು ಎಲ್ಲ ಪಂದ್ ಜಾರ ಪಂಡ ಅಕ್ಲೆ ಒಂಜಿ ಆತೊಂಜಿ ಬೇಸ ಬೇದಾಲಿಜ್ಜಿ ನನ್ನ ನಿಕ್ಲು ಏರಣ ಪಂಡ ಆ ವಿಷಯ ಪಂಡ್ಲೆ ಆ ಮಂಡ ಇದು ಮಲ್ಪ ಚಂದ ಅದು ಸರ್ ಕೋಡ ಮಧ್ಯಾಹ್ನ ಎಂಕಲ್ ಬೈದ ಬತ್ತದ ಮೇರಡ ಕೇಂಡ ಒಂಜಿ ವೇಳೆ ಮರ್ದಕ್ಕೆ ತೊಂದರೆ ಹಾಕೊಂಡ ಎಂಕಲ್ ವ್ಯವಸ್ಥೆ ಮಾಡ್ಬೋದು ಅದಕ್ಕೆ ಎಲ್ಲ ಪಂದು ಕೊಡ್ತೀವಿ ಬಸ್ ಕುದಿರೆ ಗೊತ್ತು ಎಂದ ಪಂಡ ಇಜ್ಜಿ ಹೌದು ಆದ ಪಂಡ ಇಟ್ಟಂಗಲೇ ಗೊತ್ತು ಬುಜ್ಜಿ ಅದಿತ್ತೆ ಪೂರಕ್ಕೂ ಎಂಕುಲ ಕ್ವಾರಂಟೈನ್ ಇಲ್ಲ ತುಲೆ ಪೂರ 14 ದಿನ ಪೂರಕ್ಕುಲ್ಲ ಕ್ವಾರಂಟೈನ್ ಎಪ್ಪುನಿ ಹೌದಾ ಪಂಡ ಪಿದ್ದೆ ಆಗಿದೆ ಈ ಪಿದ್ದೆ ತಕ್ಕದ ಫಸ್ಟ್ ಅರ್ಥ ಜನಕ್ಕೆ ಬರೋ ಕೋಡಿಗೆ ಬರ್ತಾನೆ ಎಂಕ್ಲೆ ಬರ್ಕೊಂಡು ಎಂಕ್ಲೆ ಬರ್ತಾನ ಗಡಿಬಿಡಿ ಪೂರ ಹಾಪುನು ಈ ಜನ ಬಾರಿ ಎಲ್ಲೆಲ್ಲಿ ಭಾರಿ ಸೈಲೆಂಟ್ ಭಾರಿ ಎಡ್ಡೆ ಜನ ಭಾರಿ ಸೈಲೆಂಟ್ ಒಂಜಿ ಜನ ತದ್ದದನ್ನ ಕಟಿಂಗ್ ಕಿಟಿಂಗ್ ಮಂದಿಲ್ಲ ಕಟಿಂಗ್ ಶಾಪ್ ಸರಸ್ವತಿ ವೃತ್ತಿಡು ಆಯಾ ಆದಿತ್ತದು ನಿಟ್ಟೆ ಆಸ್ಪತ್ರೆಡು ಸಜ್ಜಿಪದ ಕೊರೋನಾ ಶಂಕಿತ ಬಾಲೆ ಉಪಯೋಗ ಆ ಬಾಲ್ಯದ ವೈದ್ಯಕೀಯ ಸೇವೆಯನ್ನು ಪ್ರತಿನಿತ್ಯ ಮಲ್ತದಿತ್ತೇರು ಸಜ್ಜಿಪದ ಬಾಲೆಗೆ ಕೊರೋನಾ ಪಂಪಿನ ವರದಿ ಬತ್ತಿಬಕ್ಕ ಆ ಬಾಲೆಯನ್ನು ಕೊರೋನಾ ನಿಗಾ ಘಟಕಕ್ಕೆ ಪಾಡ್ತೇರು ಸರಸ್ವತಿಲ ಇಲ್ಲಡೆ ಕ್ವಾರಂಟೈನ್ ಇತ್ತೇರು ಕೊಣಜೆ ಗ್ರಾಮದಕ್ಕೂ ಬಹಿಷ್ಕಾರ ಪಾಡ್ದೇರು ಪಂಪಿನ ರೀತಿಡಿ ಹೇಳಿಕೆ ಕೊರನಿರ್ದಾತ್ರ ಇಂದು ಸುದ್ದಿಯಾದ ಪ್ರಸಾರ ಅಂಡು ವಿಷಯ ತೇರಿನ ಶಾಸಕರು ಶ್ರೀ UT ಖಾದರ್ ಗುರುವಾರ ಬೈಯಾಗ ಅರನ ಇಲ್ಲಡೆ ಭೇಟಿ ಕೊಡ್ದು ಸಾಂತ್ವನ ಪಡೆದು ಇಲ್ಲಡೆ ಅಗತ್ಯ ಇತ್ತಿನ ದಿನಸಿ ಸಾಮಗ್ರಿಗಳನ್ನು ವಿತರಣೆ ಮಾಡ್ತೇರು. ನಿಕ್ಲೆಗೆ ಒವ್ವೇ ಅಗತ್ಯ ಇತ್ತನ ಬಂಗ ಇತ್ತನ ತಂಕ ತೆರಿಪಾಲೆ ಕೂಡಲೇ ಅವಕ್ಕೆ ಬೋಡಿತ್ತಿನ ವ್ಯವಸ್ಥೆ ಮಲ್ಪುವೆ ಪಡೆದು ಶಾಸಕರು ಶ್ರೀ UT ಖಾದರ್ ಇಲ್ಲದಕ್ಲೆಗೆ ಈ ಪೊರ್ತು ಭರವಸೆಲ್ಲ ಕೊರಿಯರು. ಕೊಣಜೆ ಗ್ರಾಮದ ತುಂಗಲಬೆಟ್ಟು ಪ್ರದೇಶದಲ್ಲಿ ಈ ರೀತಿ ನಡೀತದ ಗಮನಕ್ಕೆ ಬಂದಾಗ ನನಗೆ ಬಹಳ ಆಶ್ಚರ್ಯ ಆಯಿತು. ಯಾಕಂದರೆ ಕೊಣಜೆ ಗ್ರಾಮದಲ್ಲಿ ಎಲ್ಲರೂ ಕೂಡ ಮಾನವೀಯತೆ ಮತ್ತು ಒಬ್ಬರು ಸಹಕರಿಸುವಂಥವರು.
ಈ ಸಂಬಂಧಪಟ್ಟಾಗಿ ಅದು ಏನು ವಿಚಾರ ಅಂತೇಳಿ ನಾನು ಖುದ್ದಾಗಿ ಬಂದು ಇಲ್ಲಿಗೆ ನೋಡಬೇಕಂತೇಳಿ ಗ್ರಾಮದ ಅಧ್ಯಕ್ಷ ನಜರ್ ಅವರು ಮತ್ತು ಇಲ್ಲಿ ಸ್ಥಳೀಯ ಸದಸ್ಯರಾಗಿರುವಂಥ ಮುತ್ತಕ್ಕ ಶೆಟ್ಟಿರವರು, ಅದೇ ರೀತಿ ಮಾಜಿ ಅಧ್ಯಕ್ಷ ಸದಸ್ಯ ಅಚ್ಯುತ ಗಟ್ಟಿರವರು, ಇಲ್ಲಿಯ ಮುಖಂಡರಾಗುವಂಥ ಪದ್ಮನಾಭನವರು, ಅದೇ ರೀತಿ ಇಲ್ಲಿಯ ಇನ್ನೊಂದು ಸದಸ್ಯಂಥ ಶೋಭರವರು ಹಾಗೂ ಇನ್ನಿತರ ನಮ್ಮ ಸದಸ್ಯ ಮಿತ್ರ ಒಂದು ಪ್ರದೇಶಕ್ಕೆ ನಾವು ಬಂದು ಇಲ್ಲಿ ನಾವು ಮಾತಾಡೋ ಸಂದರ್ಭದಲ್ಲಿ ಆ ಮನೆಗೂ ಕೂಡ ನಾನು ಭೇಟಿ ಕೊಟ್ಟೆ. ಬಹುಶಃ ಅವ್ರ ಜೊತೆ ಮಾತಾಡಿದಾಗ ಆತ್ಮಧೈರ್ಯ ತುಂಬಿದ್ದೇವೆ. ಯಾರೋ ಒಂದಿಬ್ಬರು ಏನೋ ಮಾತಾಡಿದ್ರೆ ಅದು ಇಡೀ ಗ್ರಾಮಸ್ಥರ ಮಾತಲ್ಲ. ಒಂದಿಬ್ಬರು ಯಾರಿದ್ದರೂ ಅವರೊಂದು ವಿಚಾರವನ್ನು ಪಕ್ಕದಲ್ಲಿ ಗ್ರಾಮ ಪಂಚಾಯತಿಯಲ್ಲಿದೆ ಅಥವಾ ಸದಸ್ಯರ ಮತ್ತು ಆಶಾಕರ ಫೋನ್ ನಂಬರ್ ಇದೆ, ಅವರಿಗೆ ಬಹುಶಃ ಆ ಮಾಹಿತಿ ಕೊಟ್ಟರೆ ಖಂಡಿತವಾಗಿಯೂ ಆ ಸಂಬಂಧಪಟ್ಟಂತೆ ಇವತ್ತು ಕ್ರಮವನ್ನು ವಹಿಸ್ಕೊಳ್ತಾರೆ. ಮತ್ತು ಅವರಿಗೆ ಏನು ಇವತ್ತು 14 ದಿವಸ ಕ್ವಾರಂಟೈನ್ ಆಗುವ ಸಂದರ್ಭದಲ್ಲಿ ಇವತ್ತು ಅವರಿಗೆ ಕೆಲಸ ಮಾಡದೆ ಸಂಬಳ ಕೊಡಬೇಕಂತೇಳಿ 2 ಆಸ್ಪತ್ರೆ, ಅದು KS ಹೆಗಡೆ ಆಸ್ಪತ್ರೆಯವರು ಒಪ್ಪಿದ್ದಾರೆ, ಅವರ ಗಂಡ ಬಾಲಕೃಷ್ಣ ಕೆಲಸ ಮಾಡುವಂಥ ನಮ್ಮ ಕನಚೂರು ಮೆಡಿಕಲ್ ಕಾಲೇಜಿನವರು ಕೂಡ ಇವತ್ತು ಒಪ್ಪಿದ್ದಾರೆ. ಇದರ ಜೊತೆಯಲ್ಲಿ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಆಶಾಕಾರದ ಮೂಲಕ ಇಲ್ಲಿಗೆ ಬೇಕಾಗುವಂಥ ಆಹಾರ ಧಾನ್ಯವನ್ನು ಕೂಡ ಇವತ್ತು ಹಿಂದೆ ಬಂದು ಇವತ್ತು ಕೊಟ್ಟಿದ್ದಾರೆ. ನಿಮಗೇನು ಬೇಕಾದರೆ ನಮಗೆ ಫೋನ್ ಮಾಡಿ ಅಂತ ಕೂಡ ಕೇಳಿದ್ದಾರೆ. ಅದು ಅವ್ರಿಗೆ ಫೋನ್ ಅದರ ನಂತರ ಇಷ್ಟು ತನಕ ಹೋಗಿರಲಿಲ್ಲ. ಬಹುಶಃ ಸ್ವರ್ಣ ಟಿವಿಯ ಮಾಧ್ಯಮ ಮೂಲಕ ಗಮನಕ್ಕೆ ಬಂದಂದರೆ ನಾವು ಬಂದು ನಮ್ಮ ಒಂದು ಸಣ್ಣ ಮಟ್ಟ ಸಹಾಯ ಮಾಡಿ ಮುಂದೆ ಏನೋ ಸಹಾಯ ಬೇಕಿದ್ದರೆ ನಾವು ಖಂಡಿತವಾಗಿ ಅವರಿಗೆ ಕೊಡ್ತೇವೆ. ಯಾಕೆಂದರೆ ಮಗುವನ್ನು ಬಹುಶಃ ಇವತ್ತು ಆರೈಕೆ ಮಾಡೋ ಸಂದರ್ಭದಲ್ಲಿ ಅವರ ಹಿತಾಸಕ್ತಿ ಅವರ ಉಳಿಸುವಂಥ ಕೆಲಸ ಇವತ್ತು ನಮ್ಮದಾಗಿದ್ದ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಸಹಕಾರ ಕೊಡ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕೋಣಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀ ನಜರ್ ಶಾ ಪಾತ್ರರೊಂದು ತಂಕಲ ಗ್ರಾಮಡು ಬಹಿಷ್ಕಾರದ ಒವೇ ವಿಷಯ ಇಜ್ಜಿ ಸರಸ್ವತಿಯರು ಇಲ್ಲಡೆ ಅಗತ್ಯ ಇತ್ತಿನ ಮಾತಾ ವ್ಯವಸ್ಥೆಯನ್ನು ಮನ್ಪ ಮಾಡು ತೆರಿಪಾಯರು. ನಾನು ಕಳೆದ 2-3 ದಿವಸಗಳಿಂದ ಈ ಒಂದು ಹೋಮ್ ಕ್ವಾರಂಟೈನ್ನಲ್ಲಿರುವಂಥ ನಮ್ಮ ಗ್ರಾಮದ ಸರಸ್ವತಿಯವರ ಬಗ್ಗೆ ನಾನು ವಿಚಾರಿಸಿದಾಗ ನಮ್ಮ ಆಶಾ ಕಾರ್ಯಕರ್ತರು, ಅದೇ ಅಲ್ಲದೆ ಹೆಲ್ತ್ ಡಿಪಾರ್ಟ್ಮೆಂಟ್ನವರು, ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಎಲ್ಲರೂ ಬಂದು ಇವತ್ತು ಒಂದು ಪಾಸಿಟಿವ್ ಕೇಸ್ ಆದಂಥ ನಿಟ್ಟೆಯಲ್ಲಿ ಒಂದು ಮಗುವಿನ ಒಂದು ಅವರ ಅಲ್ಲಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಆ ಮಗುವಿಗೆ ಪಾಸಿಟಿವ್ ಬಂದ ಕಾರಣಕ್ಕಾಗಿ ಮನೆಯಲ್ಲೇ ನೀವು 15 ದಿವಸ ಇರಬೇಕು ಅಂತ ಆಸ್ಪತ್ರೆಯವರು ನಿರ್ದೇಶನ ಕೊಟ್ಟ ಪ್ರಕಾರ ಅವರು ಮನೆಯಲ್ಲೇ ಇದ್ದಾರೆ. ಅದರ ಪಕ್ಕದಲ್ಲಿ ಆಚೆ ಈಚೆ ಹೋಗಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಅವರಿಗೆ ಮತ್ತು ನಮ್ಮ ದೇಶಕ್ಕೆ ಇಡೀ ಜಗತ್ತಿಗೆ ಬಂದಂಥ ಈ ಒಂದು ಮಹಾಮಾರಿಯನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ಇದನ್ನು ಎದುರಿಸಬೇಕು ಅನ್ನೋಂಥ ಉದ್ದೇಶದಿಂದ ಇವತ್ತು ಅವರನ್ನು ಮನೆಯಲ್ಲಿ ಸ್ವಲ್ಪ ಇತ್ತು ಇದೆಲ್ಲ ಸರಿಯಾಗೋಕ್ಕೋಸ್ಕರ ಇವತ್ತು ವ್ಯವಸ್ಥೆ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಗಣಾಜ್ ಗ್ರಾಮ ಪಂಚಾಯತಿನಿಂದ ಕೂಡ ಅವರಿಗೆ ಕರೆ ಮಾಡಿ ಹೇಳಿದ್ದೇವೆ, ನಿಮಗೇನಾದರೂ ಆಹಾರದ ತೊಂದರೆ ಆದರೆ ಅಥವಾ ಸಾಮಗ್ರಿಗಳ ತೊಂದರೆ ಆದರೆ ನಮ್ಮ PD ಅವರೇ ಖುದ್ದು ಫೋನ್ ಮಾಡಿ ಅವ್ರ ಹತ್ರ ಚೀಟಿ ನೀವು ಕೊಟ್ಟರೆ ನಾವು ಅಂಗಡಿಯಿಂದ ಸಾಮಗ್ರಿಯನ್ನು ಕಳಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇವತ್ತು ಇಂಥ ಬಹಿಷ್ಕಾರ ಅನ್ನುವಂಥ ಒಂದು ವಿಷಯವೇ ನಮ್ಮ ಗ್ರಾಮದಲ್ಲಿ ನಡೆದಿರುವುದಿಲ್ಲ. ಇದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದದ್ದು. ಇದರಲ್ಲಿ ಯಾರೂ ಕೂಡ ರಾಜಕೀಯವನ್ನು ಮಾಡಿ ಇದರಿಂದ ರಾಜಕೀಯ ಲಾಭವನ್ನು ಪಡೆಯುವಂಥ ಕೆಲಸ ಮಾಡಬಾರ್ದು. ಈ ಒಂದು ಮಹಾಮಾರಿಯನ್ನು ತೊಲಗಿಸಲಿಕ್ಕೋಸ್ಕರ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ನಾವು ನಮ್ಮ ಈ ಒಂದು ಕೊರೋನಾದ ವಿರುದ್ಧ ನಾವೆಲ್ಲರೂ ಯಶಸ್ವಿಯನ್ನು ಸಾಧಿಸಬಹುದು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಜಾಗೃತೆಯನ್ನು ವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೋಣಾಜೆ ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀಮತಿ ಮುತ್ತಕ್ಕ ಎನ್ ಶೆಟ್ಟಿ, ಅಚ್ಯುತ ಗಟ್ಟಿ, ಕೋಣಾಜೆ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಪದ್ಮನಾಭ ಗಟ್ಟಿ ಪಾತ್ರರೊಂದು ಸರಸ್ವತಿಯರ್ನ ಇಲ್ಲಡೆ ಮಾತಾ ರೀತಿಯ ಸಹಾಯ ಒದಗಾವ ಪಂಡದ ತೆರಿಪಾಯರು. ಈ ಕೋಣಾಜೆ ಊರಂದರೆ ನಾನು ಸಣ್ಣಲವಿಂದ 73 ವರ್ಷ ಆಯಿತು. ಯಾರು ಇಲ್ಲಿಗೆ ಬಹಿಷ್ಕಾರ ಹಾಕಲಿಲ್ಲ. ಮತ್ತು ಹಿಂದೂ ಮುಸಲ್ಮಾನ ನಾವು ಒಂದು ತಾಯಿ ತಂದೆ ಅಮ್ಮ ತಂಗಿದ್ದಾಗೆ ಇರುವುದು. ಅಷ್ಟು ಚಂದದ ಊರಿದ್ದು ಕೋಣಾಜೆ ಅಂದ್ರೆ ತುಂಬ ಬಲ್ಮ ಅಂತ ಹೆಸರಿತ್ತು ಇದಕ್ಕೆ. ಆ ಬಲ್ಮದ ಹೆಸರನ್ನು ಹಾಳು ಮಾಡಬೇಡ ಯಾರಾದರೂ ನೀವಲ್ಲಿ ಬಹಿಷ್ಕಾರ ಹಾಕುವವರಿಲ್ಲ, ಯಾರಾದರೂ ಬಡವರಿಗೆ ಕೊಡುವವರು, ನಾನು ಕೂಡ ಕೊಡ್ತೇನೆ, ಎಲ್ಲರೂ ಕೊಡುವವರು. ಅಷ್ಟು ಬಹಿಷ್ಕಾರ ಹಾಕೋದು ಇಲ್ಲಿಗೆ ಬೇಡ, ಏನು ಬೇಡ. ಯಾರಾದರೂ ಅವರವರ ಸಮಸ್ಯೆ ಅದನ್ನು ಬೇರೆ ರೀತಿಯಲ್ಲಿ ನೋಡಿ. ಈಗ ಈ ಕೊರೋನಾ ಬಂದಾಗ ನೋಡೋದು ಬೇಡ, ಅದು ನೋಡೋದೇ ಬೇಡ. ನಾನು ಎಲ್ಲ ಕೈ ಮುಗಿದು ಕೇಳುವುದಿದ್ದು, ಇದು ಒಳ್ಳೆ ಮಾತಲ್ಲ ಯಾರಿಗೆ. 4-5 ದಿವಸದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಮತ್ತು ಮನೆ ಏನು ಪಂಚಾಯತ್ನ ಏನು ವ್ಯವಸ್ಥೆ ಮಾಡಿ ಅದೆಲ್ಲವನ್ನು ಮಾಡ್ತಾ ಇದ್ದೇವೆ. ಅದರೊಟ್ಟಿಗೆ ನಮ್ಮ ಆಶಾ ಕಾರ್ಯಕರ್ತೆಯರು ಬಹುಶಃ ದಿನಂಪ್ರತಿ ಮನೆ ಭೇಟಿ ಮಾಡಿ ಇವರಿಗೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ಆದರೆ ಇದು ಈ ಒಂದು ಗ್ರಾಮದಿಂದ ಬಹಿಷ್ಕಾರ ಹಾಕಿದ್ದೇವೆ ಅಂತ ಹೇಳುವಾಗ ನಮಗೆ ಭಾಳಷ್ಟು ಬೇಸರ ಆಯಿತು. ನಮ್ಮಲ್ಲಿ ಇಂಥ ಒಂದು ವ್ಯವಸ್ಥೆ ಆಗಲಿಲ್ಲ.
ಮತ್ತು ನಮ್ಮ ಗಮನಕ್ಕೂ ಕೂಡ ಬರಲಿಲ್ಲ. ನಾವೆಲ್ಲ ಪಂಚಾಯತ್ ಸದಸ್ಯರು ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೇವೆ. ಮತ್ತು ಏನು ಸಮಸ್ಯೆ ಬಂದರೂ ಅವರಿಗೆ ನಾವು ಸ್ಪಂದಿಸಿ ಕೆಲಸ ಮಾಡ್ತಾ ಇದ್ದೇವೆ. ಈಗ ಟಾಸ್ಕ್ ಫೋರ್ಸು ಸಂಸ್ಥೆ ಟೀಮ್ ಅಂತ ಆಗಿದೆ, ಅದರಲ್ಲಿ ಕೂಡ ನಾವೆಲ್ಲ ಸೇರಿಕೊಂಡು ಏನು ಸಮಸ್ಯೆ ಉಂಟು ಅದು ಪ್ರತಿಯೊಂದು ಆಹಾರದ್ದಿರ್ಬೋದು ಅಥವಾ ಜನರಿಗೆ ತೊಂದರೆ ಆಗುವಂಥದ್ದು ಇರುವುದನ್ನು ಕೂಡ ನಾವು ಅದಕ್ಕೆ ನಮ್ಮ ಪಂಚಾಯತಲ್ಲಿ ಕೂತು ಅಧ್ಯಕ್ಷರು ನಮ್ಮ ಸದಸ್ಯರೆಲ್ಲ ಸೇರಿ ಅದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಅಲ್ಲದೆ PDO ಕೂಡ ಅದಕ್ಕೆ ಭಾಳಷ್ಟು ಸ್ಪಂದಿಸ್ತಾ ಇದ್ದಾರೆ. PDOರವರು ನಾವು ಆಗಾಗ ನಾವು ಫೋನ್ ಮಾಡಿ ನಾವು ಅವರನ್ನು ಕರೆದು ಅಲ್ಲಿ ಸಮಸ್ಯೆ ಇದ್ದರೆ ನಮಗೆ ಹೇಳಿ ಅಂತ ನಾವು ಅವ್ರ ಹತ್ರ ಕೂಡ ಹೇಳ್ತಾ ಇದ್ದೇವೆ. ಅದರೊಟ್ಟಿಗೆ ಇವರು ಕೆಲಸ ಮಾಡುವಂಥ ಸಂಸ್ಥೆಯವರು ಕೂಡ ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆ ಸಂಬಳ ಕೊಡೋದ್ರಲ್ಲಿ ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಮೆಡಿಕಲ್ ಆಫೀಸರ್, ಪ್ರಾಥಮಿಕ ಆರೋಗ್ಯ ಕೇಂದ್ರ ಮೆಡಿಕಲ್ ಆಫೀಸರ್ ಕೂಡ ಅವರು ಮಾಡೋ ಸಂಸ್ಥೆಗೆ ಕೂಡ ಹೇಳಿ ಅವರಿಗೆ ಕೂಡ ಸಪೋರ್ಟ್ ಮಾಡಿದ್ದಾರೆ. ಅಂತೂ ಇಲ್ಲಿ ಅಂಥ ವ್ಯವಸ್ಥೆ ಏನು ಬಹಿಷ್ಕಾರ ಹಾಕುವಂಥ ವ್ಯವಸ್ಥೆ ಕೂಡ ಆಗಲಿಲ್ಲ. ಮತ್ತು ನಾವೆಲ್ಲ ಈಗ ನಮ್ಮ ಮತ್ತೊಬ್ಬರು ಪಂಚಾಯತ್ ಮೆಂಬರ್ ಹೇಳಿದಾಗೆ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲ ಬಾಂಧವ್ಯದಿಂದ ಇರ್ತೇವೆ. ಇನ್ನು ಮುಂದಕ್ಕೂ ನಾವು ಇಲ್ಲಿ ಈ ಒಂದು ಗ್ರಾಮಕ್ಕೆ ಒಳ್ಳೆ ಹೆಸರುಂಟು, ಸೌಹಾರ್ದತೆಗೆ ಹೆಸರುಂಟು. ಅದಲ್ಲದೆ ಕೊನಾಜ್ ಅಂತ ಹೇಳುವಾಗ ಇಡೀ ವಿಶ್ವದಲ್ಲಿ ಒಂದು ಗುರುತಿದಂಥ ಒಂದು ಗ್ರಾಮ. ಆದ್ದರಿಂದ ಈ ಗ್ರಾಮದಲ್ಲಿ ಅಂಥ ವ್ಯವಸ್ಥೆ ಏನು ಆಗಲಿಲ್ಲ, ಮುಂದಕ್ಕೂ ಆಗಲಿಕ್ಕೆ ನಾವು ಬಿಡುವುದಿಲ್ಲ. ಇಲ್ಲಿ ಒಳ್ಳೆಯ ರೀತಿಯಲ್ಲಿ ಎಲ್ಲ ಪಕ್ಷದವರು ನಾವೆಲ್ಲ ಸೇರಿ ಒಂದು ಸೌಹಾರ್ದತೆಯಿಂದ ಏನಕ್ಕೆ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೇವೆ, ಅದು ಮುಂದಕ್ಕೂ ನಾವು ಮಾಡ್ತಾ ಇದ್ದೇವೆ. ಮಂಗಳೂರು ಕ್ಷೇತ್ರದಲ್ಲೇ ಮಾದರಿಯಾಗಿರುವಂಥ ಕೊನಾಜೆ ಗ್ರಾಮ. ಇಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ರಾಜಕೀಯವಾಗಲಿ ಇದು ಸಾಮಾಜಿಕವಾಗಿ ಯಾವುದೇ ರಾಜಕೀಯವಾಗಲಿ ಇಲ್ಲಿ ನಮ್ಮಲ್ಲಿ ಬರುವುದಿಲ್ಲ. ಯಾರೇ ಕಷ್ಟದಲ್ಲಿದ್ದರೂ ಇಲ್ಲಿ ಎಲ್ಲ ಪಕ್ಷದವರು ಎಲ್ಲ ಧರ್ಮದವರು ಹೋಗಿ ಸಹಕರಿಸದೆ ನಮ್ಮ ಮುಖ್ಯ ಉದ್ದೇಶವಾಗಿರುತ್ತದೆ. ಊರಿನ ಅಭಿವೃದ್ಧಿಯಲ್ಲಿ ಇಲ್ಲಿ ಯಾವುದೇ ಪಕ್ಷಭೇದ ಇಲ್ಲದೆ ನಾವು ಒಟ್ಟಿಗೆ ಕಾರ್ಯನಿರ್ವಹಿಸುವವರು. ಊರಿನವರು ಕ್ವಾರಂಟೈನ್ ಇದ್ದಂಥ ಒಂದು ಪೇಷಂಟ್ನ ಮನೆಯವರಿಗೆ ಬಹಿಷ್ಕಾರ ಹಾಕಿದ್ದಾರೆ ಅಂತ. ಆ ವಿಷಯದಲ್ಲಿ ನಮ್ಮ ಈ ಕೊಣಾಜೆ ಗ್ರಾಮದ ಯಾರ ಗಮನಕ್ಕೂ ಈ ವಿಷಯ ಇಷ್ಟರವರೆಗೆ ಬಂದಿರಲಿಲ್ಲ. ನಮಗೆಲ್ಲ TV ನೋಡಿದ ಮೇಲೆ ಇಲ್ಲಿ ಬಹಿಷ್ಕಾರ ಆ ರೀತಿ ಈ ರೀತಿ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಮತ್ತು ಆ ಹೆಂಗಸು ಹೇಳುವ ರೀತಿಯಲ್ಲಿ ಇಲ್ಲಿ ಯಾರು ಕೂಡ ಅವರಿಗೆ ದಿನಸಿಗೂ ಕೂಡ ಅವರು ಕೆಲಸ ಮಾಡೋ ಕಂಪನಿಯವರು ಬೇಕಾದ ದಿನಸಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದೇ ರೀತಿ ರಜೆ ಕೊಟ್ಟು ನಿಮಗೆ ಸಂಬಳ ಕೂಡ ಕೊಡ್ತೇನೆ ಅಂತ ಅವರು ಈಗಾಗಲೇ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಅವರು TVಯಲ್ಲಿ ಹೇಳಿದ್ದು ನಮಗೆ ಕೂಡ ತುಂಬ ಬೇಸರ ಇದೆ. ನಮ್ಮ ಊರಿನ ಹೆಸರಿಗೂ ಕೂಡ ಸ್ವಲ್ಪ ಇದಾಗ್ತದೆ. ಅದಕ್ಕೆ ನಮಗೆ ತುಂಬ ಬೇಸರ. TV ಚಾನಲ್ನವರು ಕೂಡ ಲೋಕಲ್ನವರ ಯಾವುದೇ ಗಮನಕ್ಕೆ ಬರದೆ ಇದು ಮಾಡಿದ್ದಕ್ಕೆ ಅವರನ್ನು ನಾನು ಖಂಡಿಸ್ತೇನೆ.